ಮೈಸೂರು ಕಂಬಳ ವಿವಾದ ವಿಚಾರದ ಕುರಿತು ಮಾತನಾಡಿದ ಉಡುಪಿ ಕಾಪು ಕ್ಷೇತ್ರದ ಬಿಜೆಪಿ ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟಿ ಅವರು, ಮೈಸೂರಿನಲ್ಲಿ ಕಂಬಳಕ್ಕೆ ಅವಕಾಶವನ್ನ ಕೊಟ್ಟಿದ್ದೀರಿ. ನನ್ನ ಕ್ಷೇತ್ರದ ಕಂಬಳ ಅವಕಾಶವನ್ನ ನಿರಾಕರಿಸಿದ್ದೀರಿ. ಇದು ಯಾವ ರೀತಿ ಸರಿ ಎಂದು ಪ್ರಶ್ನಿಸಿದ್ದಾರೆ. ಈಗ ಎಲ್ಲಾ ಕಡೆ ಮೈಸೂರು ಕಂಬಳದ ಬಗ್ಗೆ ಚರ್ಚೆ ನಡೀತಾ ಇದೆ. ಉಡುಪಿಯ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಕಂಬಳ ಮಾಡಲು ಅನುಮತಿಯನ್ನ ಕೊಟ್ಟಿಲ್ಲ. ಕೋಟಿ ಚೆನ್ನಯ್ಯರ ಹೆಸರಿನಲ್ಲಿ ಕಂಬಳವನ್ನ ಮಾಡಲು ತೀರ್ಮಾನಿಸಿದ್ದೆವು. ಗುದ್ದಲಿ ಪೂಜೆಯಲ್ಲಿ ಕರಾವಳಿಯ ಶಾಸಕರು, ಸಂಸದರು ಭಾಗಿಯಾಗಿದ್ದರು. ಆದರೆ 144 ಸೆಕ್ಷನ್ ಹಾಕಿ ತಡೆ ಮಾಡಲಾಯಿತು. ಜನಪ್ರತಿನಿಧಿಗಳು ಸೇರಿದಂತೆ 37 ಮಂದಿಯ ವಿರುದ್ಧ ಮೊಕದ್ದಮೆಯನ್ನ ಹಾಕಿದ್ದೀರಿ. ಉಡುಪಿಯಲ್ಲಿ ಕಂಬಳಕ್ಕೆ ತಡೆ ಮಾಡಿದ್ದೀರಿ. ಮೈಸೂರಿನಲ್ಲಿ ಕಂಬಳ ಮಾಡಲು ಹೊರಟಿದ್ದೀರಿ. ಈ ಮಲತಾಯಿ ಧೋರಣೆಯನ್ನ ನಾನು ಒಪ್ಪಲ್ಲ. ಇದು ಯಾವ ರೀತಿಯ ನ್ಯಾಯ ಎಂದು ಪ್ರಶ್ನಿಸಿದ್ದಾರೆ. ಕರಾವಳಿಯ ಜಾನಪದ ಕ್ರೀಡೆ ಉಡುಪಿಯಲ್ಲಿ ಕೋಟಿ ಚೆನ್ನಯ್ಯರ ಹೆಸರಲ್ಲಿ ಒಂದು ಕಂಬಳವನ್ನು ಮಾಡಬೇಕಂತಕ್ಕಂಥ ತೀರ್ಮಾನ ನಾವೆಲ್ಲ ಮಾಡಿದ್ವಿ. ಅದಕ್ಕೆ ಗುದ್ದಲಿ ಪೂಜೆ ಮಾಡಲಿಕ್ಕೆ ನಮ್ಮ ಈ ಭಾಗದ ಎಲ್ಲ ಶಾಸಕರು, ಸಂಸದರು ಎಲ್ಲರೂ ಆ ಊರಿನ ಜನಮಾನಸ ಎಲ್ಲ ಸೇರಿತ್ತು. ಆಗ ಅದಕ್ಕೆ 144 ಸೆಕ್ಷನ್ ಹಾಕಿ ಆ ಸಭೆಯನ್ನು ನಡೆಯುವಂಥ ಪ್ರಯತ್ನ ಆಯಿತು. ಅನಂತರದಲ್ಲಿ ಸುಮಾರು 37 ಜನ ಶಾಸಕರು, ಸಂಸದರು ಎಲ್ಲ ಸೇರಿ ಅವರ ಮೇಲೆ ಮೊಕದ್ದಮೆಯನ್ನು ಹೂಡಲಾಗಿದೆ. ಕೋರ್ಟಿನಲ್ಲಿ ಇದಕ್ಕೆ ತಡೆಯಾಜ್ಞೆ ತರುವಂತಹ ಕೆಲಸ ಕೂಡ ಇಲ್ಲಿ ಆಗ್ತಾ ಇದೆ. ಹಾಗಾಗಿ ಇದು ಬಹುಶಃ ಉಡುಪಿಯಲ್ಲಿ ಒಂದು ಕಡೆ ಈ ಕಂಬಳಕ್ಕೆ ತಡೆಯನ್ನು ಹೊರ್ತಾರೆ, ಹಾಗೆ ಮೈಸೂರಲ್ಲಿ ಮಾಡಬೇಕು ಅಂತಕ್ಕಂಥ ಈ ಮಲತಾಯಿ ಧೋರಣೆಯನ್ನು ನಾನು ಖಂಡಿತ ಒಪ್ಪೋದಿಲ್ಲ. ಇದು ಯಾವ ನ್ಯಾಯ ಇದು? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಾಕುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಾಕುವ ಕೆಲಸವನ್ನ ಸರ್ಕಾರ ಮಾಡಿದೆ. ಮೈಸೂರು ಕಂಬಳಕ್ಕೆ 8 ಕೋಟಿ ಮೀಸಲಿಟ್ಟಿದ್ದಾರೆ. ಹಣ ಕೊಡಲಿ, ನಮಗೆ ಸಂತೋಷವಿದೆ. ಕರಾವಳಿ ಕಂಬಳಕ್ಕೆ 5 ಕೋಟಿ ಕೊಟ್ಟಿದ್ದೀರಿ. ಉಡುಪಿಯ ಕಂಬಳದ ಬಗ್ಗೆ ಯಾವುದೇ ಪ್ರಸ್ತಾಪ ಮಾಡಿಲ್ಲ. ಮೊಕದ್ದಮೆ ಹಾಕಿರುವ ಬಗ್ಗೆ ಕ್ಷಮೆಯನ್ನ ಕೇಳಬೇಕು. ಉಡುಪಿಯ ಬಡಗು ಬೆಟ್ಟಿನಲ್ಲಿ ಕಂಬಳ ಮಾಡಲು ಅವಕಾಶವನ್ನ ಕೊಡಬೇಕು ಎಂದು ಈ ವೇಳೆ ಆಗ್ರಹಿಸಿದರು.